ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆಗಿದ್ದಾರೆ. ಮದುವೆಯಾದ ನಂತರ ಸಾಧನೆ ಮಾಡ್ತಾ ಇರುವಂತಹ ಪ್ರತಿಭೆ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಸರು ಮಾಡ್ತಿರುವಂತಹ ಪ್ರತಿಭೆ, ಅಷ್ಟೇ ಅಲ್ಲದೆ ಹಲವಾರು ಟೈಟಲ್ ಅವಾರ್ಡ್ಗಳನ್ನು ಪಡೆದುಕೊಂಡಂತಹ ಪ್ರತಿಭೆ ಶಿಫಾಲಿ ಕೊಟ್ಟಾರಿ ಅವರಿದ್ದಾರೆ ನಮ್ಮ ಜೊತೆ. ಇವರನ್ನು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಶಿಫಾಲಿ ಅವರೇ. ಮದುವೆಯಾದ ನಂತರ ಎನ್ನುವಂಥದ್ದು ಒಂದು ಯಾವತ್ತೂ ಸ್ಪೆಷಲ್ ಅದು, ಬಿಕಾಸ್ ಅದಕ್ಕಿಂತ ಮೊದಲು ಯು ವಿಲ್ ಬಿ ಇನ್ ಅ ಪೇರೆಂಟ್ಸ್ ಹ್ಯಾಂಡ್. ಸೊ ಆಫ್ಟರ್ ದ್ಯಾಟ್ ಬೇರೆ ಮನೆ, ಹೊಸ ಜಾಗ. ಸೊ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಸಿಚುವೇಶನಲ್ಲಿ ನೀವು ಮಿಸಸ್ ಆಗಿದ್ದುಕೊಂಡು ಹಲವಾರು ಕ್ರೌನ್ಸ್ಗಳನ್ನು ಪಡೆದಿರಿ, ಹಲವಾರು ಟೈಟಲ್ಸ್ಗಳನ್ನು ಪಡ್ಕೊಂಡಿರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನೀವು ಹೇಳಿದಾಗೆ ಹೌದು, ಮದುವೆ ಆದಮೇಲೆ ನಮಗೆ ನಮ್ಮ ಓನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ ಮದುವೆ ಆದಮೇಲೆ ದೇವರಂದರೆ ಜಸ್ಟ್ ಬಿಹೈಂಡ್ ದ 4 walls. ಅವರ ಮನೆ ಆಯಿತು, ಈವನ್ ವರ್ಕ್ ಮಾಡೋದು ಅವರಿಗೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಕೈಂಡ್ ಆಫ್. ಬಟ್ ನಾನು ಚಿಕ್ಕಿಂದಲೂ ನನಗೆ ಅದೊಂದು ಡ್ರೀಮ್ ಇತ್ತು, ಲೈಕ್ ಟು ವಾಕ್ ದ ರ್ಯಾಂಪ್, ಟು ಫೇಸ್ ದ ಕ್ಯಾಮ್, ಟು ಕ್ಲಿಕ್ ಪಿಕ್ಚರ್ಸ್. ಹೇಗಂದರೆ ಈವನ್ ಲೈಕ್ ಲೈಫ್ ಇಸ್ ವೆರಿ ಶಾರ್ಟ್. ನಾವು ಇಲ್ಲಾಂದ್ರೂ ನಮ್ಮ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿ, ಅಂದರೆ ನಮ್ಮ ಮೆಮೊರಿ ಇರಬೇಕಿಲ್ಲಿ. ಈವನ್ ವೆನ್ ವಿ ಆರ್ ನಾಟ್ ದೇರ್, ಸ್ಟಿಲ್ ಅವರ್ ಮೆಮೊರೀಸ್ ಶುಡ್ ಬಿ ದೇರ್ ಓವರ್ ಹಿಯರ್. ಸೊ ಹಾಗೆ ಆಲ್ವೇಸ್ ನನಗೆ ಅದು ಥಾಟ್ ಇತ್ತು, ಆಲ್ವೇಸ್ ಅದು ಇಂಟ್ರೆಸ್ಟ್ ಇತ್ತು. ಇಟ್ಸ್ ಆಲ್ ಇಂಟ್ರೆಸ್ಟ್. ನಮಗೆ ಅದು ಇಂಟ್ರೆಸ್ಟ್ ಇದ್ದರೆ ವಾಟ್ ಎವರ್ ಇಟ್ ಈಸ್, ವಾಟ್ ಎವರ್ ದ ಏಜ್ ಈಸ್, ವಾಟ್ ಎವರ್ ದ ಸ್ಟೇಟಸ್, ರಿಲೇಷನ್ಶಿಪ್ ಸ್ಟೇಟಸ್ ಇಸ್, ನೀವು ಆ ಡ್ರೀಮನ್ನು ಅಚೀವ್ ಮಾಡಲಿಕ್ಕೆ ನೀವು ಏನು ಬೇಕಾದರೂ ಮಾಡ್ತೀರಿ ಹಾಗೆ. ಸೊ ಅದು ಡ್ರೀಮ್ಗೋಸ್ಕರ ನಾನು. ವೆರಿ ನೈಸ್. ನಿಜವಾಗ್ಲೂ ಇದೊಂದು ಸ್ಪೆಷಲ್. ಯಾಕಂತ ಹೇಳಿದ್ರೆ ಆಫ್ಟರ್ ಮ್ಯಾರೇಜ್ ಎಸ್ಪೆಷಲಿ ಗೆಟಿಂಗ್ ದ ಮಿಸಸ್ ಟೈಟಲ್. ಶಿಫಾಲಿ ಅವರೇ, ನೀವು ಮಿಸಸ್ ಟೈಟಲ್ ಬಗ್ಗೆ ಹೇಳಿದ್ರಿ. ಸೊ ಇದಕ್ಕಿಂತ ಮೊದಲು ಬಿಫೋರ್ ಯುವರ್ ಚೈಲ್ಡ್ಹುಡ್ ಹೇಗಿತ್ತು? ಎಲ್ಲಿ ನೀವು ಸ್ಕೂಲಿಂಗ್ ಮಾಡಿದ್ರಿ? ನಾನು ಬಾರ್ನ್ ಇನ್ ಮ್ಯಾಂಗ್ಳೂರ್, ಬಟ್ ನನ್ನ ಡ್ಯಾಡಿ ಮೂಡ್ಬಿದ್ರಿ. ಸೊ ನಾನು ಅಲ್ಲಿ 7th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಸ್ಕೂಲಿಂಗ್ ಮಾಡ್ತಿದ್ದೆ. ಮತ್ತು ಡ್ಯೂ ಟು ಸಮ್ ಜಾಬ್, ಮಮ್ಮಿ ಡ್ಯಾಡಿ ಜಾಬ್ ಇದು ಆಗಿ ಮ್ಯಾಂಗ್ಳೂರ್ ಬಂದೆ. ಮತ್ತು ಲೈಕ್ ಡಿಗ್ರಿ, MCA ಆಲ್ ಇನ್ ಮ್ಯಾಂಗ್ಳೂರ್. ಮತ್ತು ನನಗೆ ಆಲ್ವೇಸ್ ಒಂದು ಡ್ರೀಮ್ ಇತ್ತು, ನಾನು ಬ್ಯಾಂಗ್ಳೂರ್ ಹೋಗಿ ವರ್ಕ್ ಮಾಡಬೇಕು ಅಂತ. ಗೊತ್ತಿಲ್ಲ ಯಾಕೆ ಇದಂತ, ಬಿಕಾಸ್ ಫ್ರೆಂಡ್ಸ್ ಇನ್ಫ್ಲುಯೆನ್ಸ್ ಮೈಟ್ ಬಿ ದ್ಯಾಟ್ ಏಜ್. ಸೊ ನನಗೆ ಆ ಹಠದಿಂದ ನಾನು ಹೋಗಿ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಆಫ್ಟರ್ ಮ್ಯಾರೇಜ್ ವಾಪಸ್ ನಾನು ಮ್ಯಾಂಗ್ಳೂರ್ ಬಂದೆ. ಬಟ್ ಎಗೇನ್ ನನಗೆ ಏನಂತ, ಐ ಕೆನಾಟ್ ಸಿಟ್ ಎಟ್ ಹೋಮ್. ನನಗೆ ಮನೆಯಲ್ಲಿ ಕೂತ್ಕೊಂಡು ಹಾಗೆ, ನಥಿಂಗ್ ಅಗೇನ್ಸ್ಟ್ ದ ಲೇಡೀಸ್ ಹೂ ಆರ್ ಸಿಟಿಂಗ್ ಎಟ್ ಹೋಮ್ ಆ್ಯಂಡ್ ಮ್ಯಾರಿಡ್ ಲೇಡೀಸ್, ಹೋಮ್ ಮೇಕರ್ಸ್, ಐ ರೆಸ್ಪೆಕ್ಟ್ ದೆಮ್. ಬಟ್ ನಾನು ಇಂಡಿವಿಜುವಲಿ ನನಗೆ ಮನೆಯಲ್ಲಿ ಕೂತ್ಕೊಂಡು ಹಾಗೆ ಸುಮ್ಮನೆ ಐಡಲ್ ಐ ಕೆನಾಟ್. ಸೊ ನಾನು ಇಲ್ಲಿ ಸಹ ವರ್ಕ್ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೆ. ಬಟ್ ನನಗೆ ಏನಂದರೆ ನನ್ನ ಐ ಆಮ್ ನಾಟ್ ಲೈಕ್ ಸುಮ್ಮನೆ ವರ್ಕ್ ಬಂದು ಮನೆಗೆ. ಲೈಕ್ ಐ ಹ್ಯಾವ್ ಲಾಟ್ ಆಫ್ ಹಾಬೀಸ್, ಲೈಕ್ ಫ್ಯಾಷನ್ ಡಿಸೈನಿಂಗ್. ನಾನು ಚಿಕ್ಕಂದಲ್ಲಿ ಆ್ಯಕ್ಚುಲಿ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ. ನನ್ನ ಸ್ಕೂಲಲ್ಲಿ ಸಹ ಆ್ಯಕ್ಚುಲಿ ನಾನು ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮ್ಯಾಮ್ ಲೆಕ್ಚರ್ಸ್ ಪಾಠ ಮಾಡ್ತಿರುವಾಗ ಸಮ್ಟೈಮ್ಸ್ ಐ ಗೆಟ್ ಬೋರ್ಡ್ ಆ್ಯಂಡ್ ನಾನು ಡ್ರಾ ಫ್ಯಾಷನ್. ಸೊ ನನ್ನ ಲೆಕ್ಚರ್ ಇಸ್ ಟು ಸೇ ಲೈಕ್, ನೀನು ಇದು ಫೀಲ್ಡ್ಗೆ ಅಲ್ಲ, ನಾನು ಆ್ಯಕ್ಚುಲಿ BCA MCA ಕಂಪ್ಯೂಟರ್ ಇಂಟು ಫೀಲ್ಡ್. ಸೊ ಅವ್ರು ಹೇಳ್ತಿದ್ರು, ಇದು ಫೀಲ್ಡ್ ಅಲ್ಲ, ನೀನು ಅದೇ ಫೀಲ್ಡ್ಗೆ ಫಿಟ್, ನೀನು ಅದೇ ಫೀಲ್ಡ್ಗೆ ಹೋಗು ಹಾಗೆ. ಸೊ ಹಾಗೆ ಇತ್ತು, ಲೈಕ್ ಚೈಲ್ಡ್ಹುಡ್ ವಾಸ್. Okay. But we were from middle class family. ನಿಮ್ಗೆ ಈಗ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿದ್ರಿ, ಯಾವ ರೀತಿಯ ಫ್ಯಾಷನ್ ಡಿಸೈನಿಂಗ್ಸ್ ಅನ್ನು ನೀವು ಚೂಸ್ ಮಾಡಿ? ಬಿಕಾಸ್ ಔಟ್ಫಿಟ್ಸ್ ಆಗಿರ್ಬೋದು, ಮೇಕಪ್ಸ್ ಆಗಿರ್ಬೋದು. ಸೊ ಇದರಲ್ಲಿ ನಿಮಗೆ ತುಂಬಾ ಇಷ್ಟವಾದ ಪಾರ್ಟ್ ಯಾವುದು? ನನಗೆ ಅಂದರೆ ನನ್ನ ಡ್ರೆಸ್ಸಸ್ ನಾನು ಓನ್ ಡಿಸೈನ್ ಮಾಡಿ, ಮೈ ಬಿ ಸ್ಟಿಚಿಂಗ್ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಡಿಸೈನಿಂಗ್ ಈಸ್ ಮೈ ಓನ್ ಫಾರ್ ಮೈ ಡ್ರೆಸ್ಸಸ್. ಹೇಗಂದರೆ ಆಫೀಸಲ್ಲಿ ಮತ್ತು ಹೇಗೆ ಅದು ಇದಾಯ್ತಂದರೆ, ಎಷ್ಟು ಅವರಿಗೆ ಇಷ್ಟ ಆಗ್ತಿದ್ದು ನನ್ನ ಡಿಸೈನ್ ಅಂದರೆ, ಅವ್ರಿಗೆ ಏನಾದರೂ ಫಂಕ್ಷನ್ ಇದ್ದರೆ ದೇ ವುಡ್ ಕಾಂಟ್ಯಾಕ್ಟ್ ಮೀ. ಐ ಯೂಸ್ ಟು ಡಿಸೈನ್ ಫಾರ್ ದೆಮ್. ಇಟ್ ಈಸ್ ಲೈಕ್ ದಟ್. ಸೊ ಡಿಸೈನಿಂಗ್ ಮೈ ಕ್ಲೋತ್ಸ್ ಮೈ ಸೆಲ್ಫ್. ಹಾಗೆ ನನ್ನ ಡ್ರೆಸ್ಸಸ್ ಡಿಸೈನ್ ಮಾಡ್ತಾ ಇದ್ದೆ ನಾನು. ಓಕೆ, ಇವಾಗ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಬಿಫೋರ್ ಮ್ಯಾರೇಜ್ ಕಂಪೇರ್ ಮಾಡಿದರೆ ನಿಮಗೆ ಯಾವುದರಲ್ಲಿ ಜಾಸ್ತಿ ಬೆನಿಫಿಟ್ಸ್ ಆಯಿತು, ಆಪರ್ಚುನಿಟೀಸ್ ಬಂತು?
I was ಅಂದರೆ ಮ್ಯಾರೇಜ್ ಅಂದರೆ ಐ ವಾಸ್ ಮ್ಯಾರಿಡ್ ಅಟ್ ವೆರಿ ಅರ್ಲಿ ಏಜ್. ಓಕೆ. ಸೊ ಬಿಫೋರ್ ಮ್ಯಾರೇಜ್ ಅಪಾರ್ಚುನಿಟೀಸ್ ಹೇಳೋದಕ್ಕಿಂತ ಲೈಕ್ ಐ ಕ್ಯಾನಾಟ್ ಥಿಂಕ್ ಆಫ್ ಎನಿ ಮೈ ಬಿ if I was married a bit later then I could compare it, but I was married at a very early age, ಹಾಗೆ ನನಗೆ ಅದು ಕಂಪ್ಯಾರಿಸನ್ ಗೊತ್ತಾಗೋದಿಲ್ಲ. ಬಟ್ ಐ ಕ್ಯಾನ್ ಸೇ ವಾಟ್ ಎವರ್ ಏನೋ ಅಪರ್ಚುನಿಟೀಸ್ ನನಗೆ ಬಂತು ಅದನ್ನೆಲ್ಲ ನಾನು ಐ ಹ್ಯಾವ್ ಟ್ರೈ ಟು ಯುಟಿಲೈಸ್ ಇಟ್ ಎಟ್ ಮೈ ಲೆವೆಲ್ ಬೆಸ್ಟ್. ಓಕೆ. ಫ್ರಮ್ ಚೈಲ್ಡ್ಹುಡ್ ಹೇಳಿದ್ರಿ, ಫ್ಯಾಷನ್ ಡಿಸೈನಿಂಗ್ ಹೇಳಿದ್ರಿ, ಅದರ ಒಟ್ಟಿಗೆ ಬೇರೆ ಯಾವ ರೀತಿಯ ಹಾಬೀಸನ್ನು ನೀವು? ನಾನು ಈಗ ಫ್ಯೂ ಇಯರ್ಸ್ ಆಲ್ಮೋಸ್ಟ್ 1 year ಬ್ಯಾಕ್ ಯೋಗ, ಓಕೆ, ನಾನು ಅದಕ್ಕಿಂತ ಮುಂಚೆನೂ ಸ್ಟಾರ್ಟ್ ಮಾಡಿದ್ದೆ ಬಟ್ ಇನ್ ಬಿಟ್ವೀನ್ ಸ್ಟಾಪ್ ಮಾಡಿದ್ದೆ. ವಾಪಸ್ ಈಗ ಯೋಗದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅದು ಯೋಗ ಪ್ರಾಕ್ಟೀಸ್ ಮಾಡ್ತೀನಿ ಫ್ರೀ ಇರುವಾಗ. ಮತ್ತು ಅದೇ ಮಾಡಲಿಂಗ್ ಶೂಟ್, ಓಕೆ, ಅಂದರೆ ಕ್ಯಾಮೆರಾ ಫ್ರಂಟ್ ಇರುವಾಗ ನನಗೆ ಐ ಫರ್ಗೆಟ್ ಎವ್ರಿಥಿಂಗ್. ಓಕೆ, ವೆರಿ ನೈಸ್. ಈ ಮಾಡೆಲಿಂಗ್ ಕ್ಷೇತ್ರ ಎನ್ನುವಂಥದ್ದು ಯಾವಾಗ ನಿಮಗೆ ಆಪರ್ಚುನಿಟಿ ಬಂತು? ಅಂದ್ರೆ ಎಲ್ಲದಕ್ಕೂ ಒಂದು ಸ್ಟಾರ್ಟಿಂಗ್ ಎನ್ನುವಂಥದ್ದು. ಸೊ ಯಾವಾಗ ಆ ಒಂದು ಸ್ಟಾರ್ಟಿಂಗ್ ಜರ್ನಿ ನಿಮ್ಮ ಸ್ಟಾರ್ಟ್ ಆಯಿತು? ಇಂಟ್ರೆಸ್ಟ್ ಆ್ಯಕ್ಚುಲಿ ಚೈಲ್ಡ್ಹುಡ್ ಇಂದ ಇಂಟ್ರೆಸ್ಟ್ ಇತ್ತು, ಬಟ್ ನನಗೆ ಗೈಡೆನ್ಸ್ ಇರಲಿಲ್ಲ ಪ್ರಾಪರ್, ಲೈಕ್ ಹೌ ಟು ಗೋ ಅಹೆಡ್. ಯು ನೋ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅದಕ್ಕೆ ಸಪೋರ್ಟು ಇಲ್ಲ. ಮೈ ಡ್ಯಾಡ್ ವಾಸ್ ವೆರಿ ಸ್ಟ್ರಿಕ್ಟ್. ಓಕೆ. Even dress would be like ಅಷ್ಟು strict it was. So I would not even I had it in the mind. ನನಗೆ ಅದು may not be I didn't have that proper guidance to ಹೇಗೆ ಅದು ಫೀಲ್ಡ್ಗೆ ಹೋಗಬೇಕು. ಮೇ ಬಿ ಇಟ್ ಇಸ್ ಜಸ್ಟ್ ಒಂದು ಡ್ರೀಮ್ ಮೈಂಡಲ್ಲಿ ಇತ್ತು ಅಷ್ಟೇ. But after marriage I had little liberance, I guess, and I was working ಅಲ್ಲ. So ನಾನು ಮೈಟ್ ಬಿ ಇಟ್ ವಾಸ್ 6 years ಬ್ಯಾಕ್ ಫ್ಯಾಷನ್ ABCD ಅಲ್ಲಿ ಇದು ಪೇಜೆಂಟ್ಗೆ ಹೋಗಿದ್ದೆ. ಐ ಡಿಡ್ಂಟ್ ವಿನ್ ದ್ಯಾಟ್, ಬಟ್ ದಟ್ ವಾಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ದ ಪೇಜೆಂಟ್. ಹೇಗೆ ಆ ಪೇಜೆಂಟ್ಗೆ ನೀವು ಕಾಂಟ್ಯಾಕ್ಟ್ ಆದರೆ ಹೇಗೆ ಸಿಕ್ಕಿತ್ತು? ನಮಗೆ ಆ್ಯಕ್ಚುಲಿ ನಮ್ಮ ಆನ್ವಾಯಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ನಮಗೆ ಇಯರ್ಲಿ ಟ್ಯಾಲೆಂಟ್ ಶೋ ಇತ್ತು. ಓಕೆ. ಸೊ ಇಯರ್ಲಿ ಟ್ಯಾಲೆಂಟ್ ಶೋಗೆ ನಮಗೆ ಕೊರಿಯೋಗ್ರಾಫರ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕಿತ್ತು. ಸೊ ನಾನು ಒಂದು ಕೊರಿಯೋಗ್ರಾಫರ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಗ್ರೂಪಲ್ಲಿ ಪರ್ಫಾರ್ಮ್ ಮಾಡ್ತಿದ್ವಿ ಟ್ಯಾಲೆಂಟ್ ಶೋಗೆ. ಸೊ ಆ ಕೊರಿಯೋಗ್ರಾಫರ್ ಮುಖಾಂತರ ನನಗೆ ಫ್ಯಾಷನ್ ABCD ಇದು ಏನು ಪೇಜೆಂಟ್ ಉಂಟು ಅಂತ ಸಿಕ್ತು. ಆಗ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ. ಬಟ್ ಆಗ ನಾನು ಐ ವಾಸ್ ಸ್ಟಿಲ್ ವೆರಿ ಯಂಗ್ ಆ್ಯಕ್ಚುಲಿ ಸ್ಪೀಕಿಂಗ್. ನನಗೆ ಹೇಗೆ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ನನ್ನನ್ನು ಅಷ್ಟು ನಾನು ಪ್ರಾಕ್ಟೀಸ್ ಮಾಡಲಿಲ್ಲ ಮೈಟ್ ಬಿ. ಸೊ ಮೇ ಬಿ ದ್ಯಾಟ್ ವಾಸ್ ದ ರೀಸನ್ ಐ ಕುಡಂಟ್ ವಿನ್ ಇಟ್. ಬಟ್ ಐ ಹ್ಯಾವ್ ಲರ್ನ್ ಫ್ರಮ್ ದೋಸ್ ಮಿಸ್ಟೇಕ್ಸ್. ಆ ಮಿಸ್ಟೇಕ್ಸ್ ಏನು ಮಾಡಿದೆ ನಾನು ಅದನ್ನು ಲರ್ನ್ ಮಾಡಿ ಇದು ಫ್ಯೂಚರ್ ಪೇಜೆಂಟ್ಸ್ ವಾಟ್ ಐವ್ ಗಾನ್, ಐ ಕರೆಕ್ಟೆಡ್ ಮೈ ಮಿಸ್ಟೇಕ್. ಮೈಟ್ ಬಿ ದ್ಯಾಟ್ ವಾಸ್ ದ ರೀಸನ್ ಐ ಕುಡ್ ವಿನ್ ದ ಟೈಟಲ್ in the next 2 pageants. ಓಕೆ. ಈಗ ಮಿಸ್ಸಸ್ ಟೈಟಲ್ಸ್ ಎಲ್ಲ ಬಂತು. ಸೊ ಆ ಟೈಟಲ್ಗೆ ಹೋಗಬೇಕು ಎನ್ನುವ ಒಂದು ಆಪರ್ಚುನಿಟಿ ಬಂದದ್ದು ಹೇಗೆ? ಯಾರು ನಿಮಗೆ ಗೈಡ್ ಮಾಡಿದ್ರು? ರೀಸೆಂಟ್ ಮಿಸ್ಸಸ್ ಮ್ಯಾಂಗ್ಳೂರ್ ಟೈಟಲ್ ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ, ಅದು ಫೇಸ್ಬುಕ್ಕಲ್ಲೆಲ್ಲ ಬರ್ತಾಯಿತ್ತು. ಬಟ್ ನಾನು ಅಷ್ಟು ಇಂಟ್ರೆಸ್ಟ್ ಕೊಡಲಿಲ್ಲ ಅದಕ್ಕೆ, ಬಿಕಾಸ್ ನನ್ನ ಪ್ರೀವಿಯಸ್ ಒನ್ ವಿನ್ ಆಗಲಿಲ್ಲ ಅಲ್ಲ. ಸೊ ಐ ವಾಸ್ ಥಿಂಕಿಂಗ್ ನನಗೆ ಅಷ್ಟು ಅದರಲ್ಲಿ. ಬಟ್ ನಾನು ಐ ಸೆಡ್ ನಾನು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಸೊ ನನ್ನ ಯೋಗ ಮ್ಯಾಮ್ ಹೇಳಿದರು, ಇದು ಹೀಗೆ ಪೇಜೆಂಟ್ ಒಂದು ಮಿಸ್ಸಸ್ ಮ್ಯಾಂಗ್ಳೂರ್ ಉಂಟು, ನೀನು ಪಾರ್ಟಿಸಿಪೇಟ್ ಮಾಡು ಅಂತ. ಅದಕ್ಕೆ ನಾನು ಹೇಳಿದೆ, ಮ್ಯಾಮ್ ನೀವು ಸಹ ಪಾರ್ಟಿಸಿಪೇಟ್ ಮಾಡಿ ನಾವು ಸಹ ಮಾಡಿದ್ರೆ ನಾವು. ಬಟ್ ಅವರಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ. ಬಟ್ ಅವ್ರು ಹೇಳಿದ್ರು ನೀನು ಹೋಗಲೇಬೇಕಿದೆ. ಸೊ ಬಿಕಾಸ್ ಆಫ್ ಹರ್ ಫೋರ್ಸ್ ಆ್ಯಕ್ಚುಲಿ ನಾನು ಹೋದೆ ಅದಕ್ಕೆ. ಬಟ್ ಅಗೇನ್ ಐ ವಾಸ್ ವೆರಿ ಡೌಟ್ಫುಲ್, ನನಗೆ ಹೇಗೆ ನಾನು ಪರ್ಫಾರ್ಮ್ ಮಾಡ್ತೇನೆ ಅಲ್ಲಿ. ಬಟ್ ಅಲ್ಲಿದ್ದು ಟ್ರೈನಿಂಗ್ ಶ್ವೇತಾ ಸುವರ್ಣ ನಮ್ಮನ್ನು ಟ್ರೈನ್ ಮಾಡಿದ್ರು. ಎವ್ರಿಥಿಂಗ್ ವಾಸ್ ಆಸಮ್. ಮತ್ತು ನನ್ಗೆ ಗೊತ್ತಿತ್ತು ನಾನು ಏನು ಮಿಸ್ಟೇಕ್ಸ್ ಪ್ರೀವಿಯಸ್ ಮಾಡಿದೆ ಅಂತ. ಅದನ್ನೆಲ್ಲ ನಾನು ಕರೆಕ್ಟ್ ಮಾಡಿ ಇಲ್ಲಿ ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿ. ಓಕೆ. ಈ ಒಂದು ಸಿಚುವೇಶನ್ ನಿಮಗೆ ಈ ಮಿಸ್ಸಸ್ ಮ್ಯಾಂಗ್ಳೂರ್ ಟೈಟಲ್ ಮಾಡಲಿಕ್ಕೆ, ಸೊ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರಾಕ್ಟೀಸಸ್ ಆರ್ ರಿಕ್ವೈರ್ಡ್. ಪ್ರಾಕ್ಟೀಸಿಗೆ ಹೋಗಲೇಬೇಕು. ಸೊ ನೀವು ವರ್ಕ್ ಮಾಡ್ತೀರಿ ಅಂತ ಹೇಳಿದ್ರಿ, ಆ್ಯಂಡ್ ಈವನ್ ಯು ಹ್ಯಾವ್ ಅ ಸಪ್ರೇಟ್ ಫ್ಯಾಮಿಲಿ, ನ್ಯೂ ಫ್ಯಾಮಿಲಿ. ಅದು ಇಟ್ಸ್ ಅ ಓಲ್ಡ್ ಫ್ಯಾಮಿಲಿ, ಐ ಮೀನ್ ನಿಮ್ಮ ಮನೆ ಅಲ್ಲ. ಸೊ ಮನೆಗಿಂತ ನ್ಯೂ ಎನ್ವಿರಾನ್ಮೆಂಟ್. ಸೊ ಅವರು ಹೇಗೆ ಸಪೋರ್ಟ್ ಮಾಡಿದ್ರು? ಮತ್ತೆ ನಿಮ್ಮ ವರ್ಕ್ ಟೈಮಲ್ಲಿ ಪ್ರೆಷರ್ ಇರ್ತದೆ, ಸೊ ಹೇಗೆ ಕೋಪ್ ಅಪ್ ಮಾಡಿದ್ರಿ? ಫ್ಯಾಮಿಲಿಯಲ್ಲಿ ಸಪೋರ್ಟ್ ಯು ಕೆನಾಟ್ ಎಕ್ಸ್ಪೆಕ್ಟ್ ದ್ಯಾಟ್ ಮಚ್, ಬಿಕಾಸ್ ಅವರಿಗೆ ಇದು ಫೀಲ್ಡ್ ಎಂತ ಅಂತ ಗೊತ್ತಿರೋದಿಲ್ಲ, ಗೊತ್ತಾಯ್ತಾ? ಸೊ ಅವರು 100% ನನಗೆ ಸಪೋರ್ಟ್ ಮಾಡಬೇಕು. ಯೂಶ್ವಲಿ ಸಮ್ ಮ್ಯಾರಿಡ್ ಲೇಡೀಸ್ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಹೇಳ್ತೇನೆ ನೋ ಫ್ಯಾಮಿಲಿ ಸಪೋರ್ಟ್ ಇಲ್ಲ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸಪೋರ್ಟ್ ಇರೋದಿಲ್ಲ, ಬಟ್ ಯು ಶುಡ್ ಪ್ರೂವ್ ಯೋರ್ ಸೆಲ್ಫ್. when now I have won, maybe even if you had not won it, you should prove yourself. You should show them that you're so much interested. ಆಗ
ಮತ್ತೆ ಅವ್ರು ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟಿಗೆ ನೀವು ವಿದೌಟ್ ಪ್ರೂವಿಂಗ್ ಯುವರ್ ಸೆಲ್ಫ್ ಯು ಕೆನಾಟ್ ಎಕ್ಸ್ಪೆಕ್ಟ್ ಅದು ಸಪೋರ್ಟ್ ಅವರಿಂದ ಆಲ್ಸೋ. ಬಟ್ ಇಟ್ ವಾಸ್ ನಾಟ್ ನೋ ಒನ್ ಈಸ್ ಅಗೇನ್ಸ್ಟ್ ಇಟ್, ಬಟ್ ಐ ಕೆನಾಟ್ ಸೇ ಅದು ಅಷ್ಟು % ಸಪೋರ್ಟ್ಸ್ ಇತ್ತು, ಬಟ್ ನೋ ಒನ್ ವೇರ್ ಅಗೇನ್ಸ್ಟ್ ಇಟ್ ಆಲ್ಸೋ. ಬಟ್ ಹಾಂ, ವಿತ್ ವರ್ಕ್ ನನ್ನ ವರ್ಕ್ ಟೀಮ್ಮೇಟ್ಸ್ ದೇ ಆರ್ ಆಲ್ ವೆರಿ ಸಪೋರ್ಟಿವ್ ಆ್ಯಕ್ಚುಲಿ. ಸೊ ಅವರಿಗೆ ಸಹ ಲೈಕ್ ಗೊತ್ತಿತ್ತು ನಾನು ಇದಕ್ಕೆಲ್ಲ ಪಾರ್ಟಿಸ್ ಮಾಡ್ತೇನೆ, ಸೊ ಲೀವ್ಸ್ ಎಲ್ಲ ಅಪ್ರೂವ್ ಎಲ್ಲ ಮಾಡಿದ್ರು. ಇಟ್ ವಾಸ್ ಟಫ್, ಬಟ್ ಬಿಕಾಸ್ ಆಫ್ ದ್ಯಾಟ್ ಅದು ಡ್ರೀಮ್ ಇರುತ್ತಲ್ಲ, ಪ್ಯಾಷನ್, ಅದು ನಿಮ್ಮನ್ನು ಮಾಡಿಸುತ್ತೆ. ಈ ಟೈಟಲ್ಸ್ಗಳ ಬಗ್ಗೆ ಹೇಳಿದ್ರೆ ಫಸ್ಟ್ ಎವರ್ ಟೈಟಲ್ ನಿಮಗೆ ಬಂದದ್ದು ಯಾವಾಗ? ಫಸ್ಟ್ ಎವರ್ ಟೈಟಲ್ ಈಸ್ ರೀಸೆಂಟ್ ಒನ್, ಮಿಸಸ್ ಮ್ಯಾಂಗ್ಳೂರ್ 2021. ಓಕೆ. ಆಫ್ಟರ್ ದ್ಯಾಟ್ ಎಷ್ಟು ಪೇಜೆಂಟ್ಗಳಲ್ಲಿ ಆಫ್ಟರ್ ದ್ಯಾಟ್ ಜಸ್ಟ್ ಇನ್ ದ ವಿತ್ ಇಂಟರ್ವಲ್ಸ್ ಆಫ್ 2 months ಇನ್ನೊಂದು ಮಿಸಸ್ ಕರ್ನಾಟಕ ಸ್ಟೈಲ್ ಐಕಾನ್ ಪೇಜೆಂಟ್ ಉಂಟು ಅಂತ ನನ್ನ ಕಾಲ್ ಬಂತು ನನ್ನ ಫ್ರೆಂಡಿಂದ. ಬಟ್ ಅಗೇನ್ ಐ ವಾಸ್ ಲೈಕ್, ನನಗೆ ಅದು ವೀಕ್, ಅದು ತುಂಬ ಇಂಪಾರ್ಟೆಂಟ್ ವೀಕ್ ನನ್ನ ಆಫೀಸಲ್ಲಿ ಡೆಲ್ಲಲ್ಲಿ. ಸೊ ಅದು ವೀಕ್ ನನಗೆ ರಜಾ ಇಲ್ಲ. ಎಂಟೈರ್ ಇಯರಲ್ಲಿ ಅದು 1 ವೀಕ್ ನಮಗೆ ರಜಾ ಕೊಡೋದೇ ಇಲ್ಲ. ಅದರ್ವೈಸ್ ಕೊಡ್ತಾರೆ, ಈಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದಕ್ಕಾಗಿ ನಾನು ಫಸ್ಟ್ ಅವ್ರು ಕಾಲ್ ಮಾಡೋಕೆ ಹೇಳ್ದೆ ಇಲ್ಲ, ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ವರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ಲ. ದ್ಯಾಟ್ ಸಮಥಿಂಗ್ ನಾವು ಅರ್ನ್ ಮಾಡೋದು, ಹಾಗೆ ಪ್ಯಾಷನ್ ಆ್ಯಂಡ್ ವರ್ಕ್ ಬೋತ್ ವಿ ಹ್ಯಾವ್ ಟು ಮ್ಯಾನೇಜ್. ಸೊ ಅದು ನಾನು ಆಗೋದಿಲ್ಲ ಅಂತ ಹೇಳಿದೆ. ಬಟ್ ವಾಪಸ್ ಅವ್ರ ಕಾಲ್ ಬಂತು, ಇಲ್ಲ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕು ಇದಕ್ಕೆ, ಯು ಡಿಸರ್ವ್ ಟು ಪಾರ್ಟಿಸಿಪೇಟ್ ಇನ್ ದಿಸ್. ಸೊ ನಾನು ಏನು ಮಾಡಿದೆ, ಆಫೀಸಲ್ಲಿ ಕೇಳಿದ್ದೆ ರಜೆ, ಲೈಕ್ ಅವ್ರು ಹೇಳಿಲ್ಲ, ನೋ ಯು ಹ್ಯಾವ್ ಟು. ಸೊ ನಾನು ಅವರಿಗೆ ಅಲ್ಲಿ ಪೇಜೆಂಟ್ ಅವ್ರ ಹತ್ರ ಹೇಳ್ತೆ, ಇಲ್ಲ ನನಗೆ ವರ್ಕ್ ಮಾಡಲೇ ಉಂಟು, ನಾನು 5 o'clock ಲಾಗಿನ್ ಆಗ್ತೀನಿ ಈವ್ನಿಂಗ್. ಮಾರ್ನಿಂಗ್ 9 o'clock ಇವರ ಸೆಷನ್ಸ್ ಸ್ಟಾರ್ಟ್ ಆಗ್ತಿತ್ತು, ಲೈಕ್ ಟ್ರೈನಿಂಗ್ ಸೆಷನ್ಸ್ ಪೇಜೆಂಟ್ ಇದು 5 days. ಸೊ ಮಾರ್ನಿಂಗ್ 9 ಇಂದ 5 ತನಕ ಪೇಜೆಂಟ್ ಸೆಷನ್ಸ್. ಮಾರ್ನಿಂಗ್ ಈವ್ನಿಂಗ್ 5 o'clock ಲಾಗಿನ್ ಆಗ್ತಿದ್ದೆ. ಸೊ 2-3 o'clock ತನಕ ವರ್ಕ್ ಮಾಡ್ತಿದ್ದೆ. ನನ್ನ ಜೊತೆ ಇದ್ದ ಬ್ಯಾಚ್ ಎಲ್ಲ ಮಲಗ್ತಿದ್ರು. ಐ ಟು ಫೀಲ್ ಸೋ ಮಚ್ ಲೈಕ್, ಸೊ ಬಿಕಾಸ್ ನಮಗೆ ಅಷ್ಟು ವಾಕ್ ಎಲ್ಲ ಟ್ರೈನ್ ಮಾಡ್ತಾರಲ್ಲ, ನಮ್ಗೆ ತುಂಬ ಟಯರ್ಡ್ ಆಗ್ತಿತ್ತು. ಆದ್ರೂ ಸಹ ನನಗೆ ಮಲಗ್ಲಿಕ್ಕೆ ಸಹ ಟೈಮ್, ಕೆಲಸ ಮುಗಿಸಿ ಮತ್ತೆ ನಾನು ಮಲಗ್ತಾ ಇದ್ದೆ. ವಾಪಸ್ 9 o'clock 8 o'clock ಇದು ಮಾಡಿ ವಿ ಹ್ಯಾವ್ ಟು ಗೆಟ್ ರೆಡಿ ಆ್ಯಂಡ್ ಅಲ್ಲಿ ಸೆಷನ್ಸ್ಗೆ ಹೋಗ್ತಾ ಇದ್ದೆ. ಹಾಗೆ 1 week ತನಕ ಇದು ಹೀಗೆ ಮ್ಯಾನೇಜ್ ಮಾಡ್ತಿದ್ದೆ. ಆಫ್ಟರ್ ದ್ಯಾಟ್ ನೀವು ಅಷ್ಟು ಕಷ್ಟಪಟ್ರಿ, ಏನಾಯ್ತು ಅದರ ರಿಸಲ್ಟ್ ಎನ್ನುವಂಥದ್ದು? ಹಾಂ, ಅದರಲ್ಲಿ ಆಲ್ಸೋ ನನಗೆ ಮಿಸಸ್ ಕರ್ನಾಟಕ ಲೈಕ್ ಒನ್ ಟೈಟಲ್ ಐ ವಾನ್ ಇಟ್. ಓಕೆ. ಎಲ್ಲಿ ನಡೀತು ಈ ಕಾರ್ಯಕ್ರಮ? ಅದು ಮುಂಬೈಯಲ್ಲಿ. ಎಷ್ಟು ಕ್ಯಾಂಡಿಡೇಟ್ಸ್ ಇದ್ರು, ಪಾರ್ಟಿಸಿಪೆಂಟ್ಸ್ ಇದ್ರು? 10 ಎಲ್ಲಿಂದ ಬಂದಿದ್ರು ಅವರೆಲ್ಲ? ಅವರು ಆಕ್ಚುಲಿ ಎಲ್ಲ ಮ್ಯಾಂಗ್ಳೂರ್ ಮತ್ತೆ ಕರ್ನಾಟಕ, ಇಟ್ ವಾಸ್ ವಿದಿನ್ ಕರ್ನಾಟಕ. ಮ್ಯಾಂಗ್ಳೂರಿಂದ 2 ಇದ್ರು, ಮತ್ತೆ ಉಳಿದವರೆಲ್ಲ ಕರ್ನಾಟಕ, ಮುಂಬೈ ಬೇಸ್ಡ್, ಅಂದ್ರೆ ಕರ್ನಾಟಕದವರು, ಮ್ಯಾಂಗ್ಳೂರ್ ಅವರು, ಮುಂಬೈಯಲ್ಲಿ ಸೆಟಲ್ ಆದವರು ಅಂತ ಅವರೆಲ್ಲ ಬಂದಿದ್ರು. ಸೊ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಇದು ಮಿಸಸ್ ಮ್ಯಾಂಗ್ಳೂರ್ ಈಸ್ ನಿಮ್ಮ ಸರೌಂಡಿಂಗ್ ಅಲ್ಲಿ ಆಗಿದ್ದು, ಬಟ್ ದಿಸ್ ಈಸ್ ಟೋಟಲಿ ಡಿಫ್ರೆಂಟ್. ನಿಮ್ಗೆ ಯಾವ ರೀತಿ ಇತ್ತು ಆ ಒಂದು ಮೂಮೆಂಟ್ ಎನ್ನುವಂಥದ್ದು, ವೆನ್ ಯು ಓನ್ ದಟ್ ಟೈಟಲ್? ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ಆಬ್ವಿಯಸ್ಲಿ ಟೈಟಲ್ ವಿನ್ ಆಗುವಾಗ ಇಟ್ ಈಸ್ ಐ ಕೆನಾಟ್ ಡಿಸ್ಕ್ರೈಬ್, ಅದು ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದ ವೇ ಅವರು, ಅಂದರೆ ನಮಗೆ ಅದು ಆಲ್ವೇಸ್ ಅದು ಪ್ರೆಷರ್ ಇರುತ್ತೆ ಗೊತ್ತಾ. ಅದು ಕ್ವೆಶನ್ಸ್ ಏನು ಕೇಳ್ತಾರೆ, ಹೇಗೆ ರ್ಯಾಂಪ್ ವಾಕ್ ಮಾಡ್ತೀವಿ, ಹೇಗೆ ರ್ಯಾಂಪ್ ವಾಕ್ ಮಾಡೋದು ನಮ್ಮಲ್ಲಿ ಇರುತ್ತೆ, ಹೇಗೆ ಮಾಡ್ತೀವಿ ಪರ್ಫಾರ್ಮ್. ಬಟ್ ಅದು ಫೈನಲ್ ಕ್ವೆಶನ್ ಡಿಸೈಡ್ ಮಾಡೋದು ಯಾರು ವಿನ್ನರ್ ಅಂತ, ಅದು ಫೈನಲ್ ಕ್ವೆಶನ್, ಅದೆಲ್ಲ ತುಂಬ ಪ್ರೆಷರೈಸ್ ಆಗಿದ್ದು. ಬಟ್ ಎವ್ರಿಥಿಂಗ್ ಮಟ್ ಬಿ ನಾನು ನಂಬಿ ದೇವರ ಎಲ್ಲ ಇದು, ಬಟ್ ಎಲ್ಲ ಕರೆಕ್ಟಾಗಿ ಈಸಿಯಾಗಿ ಆಯಿತು. ಓಕೆ. ಟೋಟಲ್ ಎಷ್ಟು ರೌಂಡ್ಸ್ ಇರ್ತದೆ ಇದರಲ್ಲಿ? ಟೋಟಲಿ ಇಟ್ ಡಿಪೆಂಡ್ಸ್, ಎವ್ರಿ ಪೇಜೆಂಟ್ ಇಸ್ ಡಿಫ್ರೆಂಟ್. ಸೊ ಈ ಪೇಜೆಂಟಲ್ಲಿ ಫಸ್ಟ್ ಎಥ್ನಿಕ್ ರೌಂಡ್, ಮತ್ತು ಗೌನ್ ರೌಂಡ್, ಮತ್ತು ಸೀಕ್ವೆನ್ಸ್ ರೌಂಡ್, ಮತ್ತು ಇಂಟ್ರೊಡಕ್ಷನ್ ರೌಂಡ್, ಮತ್ತು ಫೈನಲ್ ಆಗಿ ಕ್ವೆಶನ್ ರೌಂಡ್ ಇತ್ತು. ಆಫ್ಟರ್ ದ್ಯಾಟ್ ಅಗೇನ್ ಸಬ್ ಟೈಟಲ್ ಅಂದರೆ ಈಚ್ ಕಂಟೆಸ್ಟೆಂಟ್, ಈಗ 10 ಕಂಟೆಸ್ಟೆಂಟಲ್ಲಿ 5 ಜನಕ್ಕೆ ಲೈಕ್ ಬೆಸ್ಟ್ ಸ್ಮೈಲ್, ಬೆಸ್ಟ್ ಐಸ್, ಹಾಗೆ ಸಬ್ ಟೈಟಲ್ ಇರುತ್ತೆ. ಮತ್ತು ಫೈನಲ್ ಆಗಿ ದಿ ವಿಲ್ ಅನೌನ್ಸ್ ದ ವಿನ್ನರ್. ಓಕೆ. ಟೋಟಲ್ ಎಷ್ಟು ಟೈಟಲ್ಸ್ ನಿಮಗೆ ಇಷ್ಟರವರೆಗೆ ಸಿಕ್ಕಿತ್ತು? ಸಬ್ ಟೈಟಲ್ಸ್ ಅಂದರೆ 2, ಮೇನ್ ಟೈಟಲ್ಸ್ 2, ಟೋಟಲಿ 4 ಟೈಟಲ್ಸ್. ಎಷ್ಟು ಟೈಮಿಂದ ನೀವು ಈ ಪೇಜೆಂಟ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಶುರು ಮಾಡಿದ್ರಿ? ಅಷ್ಟರಲ್ಲಿ ಎಷ್ಟು ಬಂತು ನಿಮಗೆ? ನಾನು ಹೇಳಿದೆ ಲಾಂಗ್ ಬ್ಯಾಕ್ ನಾನೊಂದು ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಅದರಲ್ಲಿ ಸಹ ಸಬ್ ಟೈಟಲ್ ಸಿಕ್ಕಿತ್ತು, ಬೆಸ್ಟ್ ಫೋಟೋಜೆನಿಕ್ ಅಂತ.
ಬಟ್ ಲೇಟರ್ ಇದು ಜಸ್ಟ್ ಲಾಸ್ಟ್ ಇಯರ್ 2021 ಅಲ್ಲಿ ನಾನಿದು ಸ್ಟಾರ್ಟ್ ಮಾಡಿದೆ. ಓಕೆ 21 ಅಲ್ಲಿ ಅಂದರೆ ನಿಮಗೆ ಈ ಕೊರೋನಾ ಟೈಮ್ ಪ್ಯಾಂಡಮಿಕ್ ಏನಾದರೂ ಎಫೆಕ್ಟ್ ಆಯ್ತಾ? ಬೈ ಗಾಡ್ಸ್ ಗ್ರೇಸ್ ಆಗಿಲ್ಲ. ಆ್ಯಕ್ಚುಲಿ ಫ್ಯಾಮಿಲಿ ವೈಸ್ ಆಯಿತು, ಲೈಕ್ ನನ್ನ ಡ್ಯಾಡ್ ಎಕ್ಸ್ಪೈರ್ ಆದರು ಇದೆಲ್ಲ. ಬಟ್ ಪ್ರೊಫೆಷ್ನಲ್ ವೈಸ್ ಇಟ್ ವಾಸ್ ಆಲ್ವೇಸ್ ಗುಡ್. ನನಗೆ ವರ್ಕ್ ಫ್ರಮ್ ಹೋಮ್, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಸಿಕ್ತು ಈಗ. ಸೊ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಆ್ಯಕ್ಚುಲಿ, ಬಟ್ ಈಗ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್. ಸೊ ನಾನು ಮ್ಯಾಂಗ್ಳೂರಲ್ಲೇ ಇದ್ದೀನಿ. ಸೊ ಬಿಕಾಸ್ ಆಫ್ ದಿಸ್ ವರ್ಕ್ ಫ್ರಮ್ ಹೋಮ್ ನನಗೆ ಇದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಯಿತು, ಟೈಮ್ ಸಿಕ್ತು. ಇಲ್ಲಾಂದರೆ ವರ್ಕ್ ಮಾಡಿ ಇದಕ್ಕೆ ಸ್ವಲ್ಪ ಟಫ್ ಇರ್ಬೋದು. ಓಕೆ, ಈ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇದ್ದುಕೊಂಡು ಈಗ ಸದ್ಯದಲ್ಲಿ 2021 ನಿಮಗೆ ಬಂದದ್ದು. ಸೊ ಅದು ಬಿಟ್ಟರೆ ಬೇರೆ ಯಾವುದಾದ್ರೂ ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ಗೆ ಯಾವುದಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕೆನ್ನುವ ಐಡಿಯಾಸ್ ಇದೆ? ಹೌದು, ರೀಸೆಂಟ್ಲಿ 1 ವೀಕ್ ಬ್ಯಾಕ್ ನಾನು ಮಿಸ್ಸಸ್ ಇಂಡಿಯಾಗೆ ಆಡಿಷನ್ ಕೊಟ್ಟಿದ್ದೆ, ಸಿಲೆಕ್ಟ್ ಆದೆ ಫೈನಲಿಸ್ಟ್ ಆಗಿ. ಐ ಮೀನ್ ಫೈನಲ್, ನಾಟ್ ಫೈನಲ್ ರೌಂಡ್, ಐ ಕ್ಯಾನ್ ಸೇ ಕಂಟೆಸ್ಟೆಂಟ್ ಆಗಿ ಅವ್ರು ಚೂಸ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಮಾಡಿ ಆಗಿದೆ, ಅವರು ಫೈನಲ್ ಇದು ಕಳಿಸಿದ್ದಾರೆ. ಸೊ ನೋಡ್ಬೇಕೀಗ ಅದು ಹೇಗೆ. ಇನ್ನೂ ಮುಗಿಲಿಲ್ಲ, ಅದು ಯಾವಾಗ ಇರ್ಬೋದು? ಅದು ಮೇ ತನಕ ಟ್ರೈನಿಂಗ್ ಇರುತ್ತೆ, ಮತ್ತೆ ಅದು ಇಟ್ ವಿಲ್ ಬಿ ಇಂಟರ್ನ್ಯಾಷನಲ್ ಲೆವೆಲ್, ಲೈಕ್ ಐದರ್ ಇನ್ ಸಿಂಗಾಪುರ್, ದುಬೈ ಆರ್ ಲೈಕ್ ದ್ಯಾಟ್. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫಿನಾಲೆ ಆಗುತ್ತೆ. ಹೇಗಿದೆ ನಿಮ್ಮ ಈ ಒಂದು, ಐ ಮೀನ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರಿ, ಒಬ್ವಿಯಸ್ಲಿ ಪೇರೆಂಟ್ಸ್ ಇಂದ ಆಗಿರ್ಬೋದು ಅವ್ರ ಹಸ್ಬೆಂಡ್ ವಾಟ್ ಎವರ್, ಅವರಿಂದ ಹೇಗೆ ಪ್ರೋತ್ಸಾಹ ಇದೆ? ಆ್ಯಕ್ಚುಲಿ ಅವರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಐ ಕ್ಯಾನ್ ಸೇ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಇಟ್, ಬಟ್ ತುಂಬ ಜನ ಲೈಕ್ ನಂಗೆ ಗೊತ್ತಿದ್ದವರೇ ಆ್ಯಕ್ಚುಲಿ ಡಿಮೋಟಿವೇಶನ್ ತುಂಬ ಇದೆ. ಬಿಕಾಸ್ ನಮ್ಮ ಫ್ಯಾಷನ್ ಆರ್ ಮಾಡಲಿಂಗ್ ಏನು ಪರ್ಸೆಪ್ಷನ್ ಇದೆ ಅಂದರೆ, ನಮಗೆ ಯೂಶ್ವಲಿ ಎವ್ರಿ ಒನ್ ದಟ್ ಮಾಡೆಲ್ ಶುಡ್ ಬಿ 5.8 ಆರ್ ದ್ಯಾಟ್ ಹೈಟ್, ದಿಸ್ ಕಲರ್, ದಿಸ್ ವೆಯ್ಟ್, ಹೀಗೆ ಇರಬೇಕು ಅಂತ. ಸೊ ಆಲ್ ಆರ್ ಲೈಕ್, ನಿಮ್ಮ ಹೈಟ್ ಸ್ವಲ್ಪ ಕಮ್ಮಿ ಇದೆ, ನೀವು ಹೇಗೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀರಿ, ನೀವು ಹೇಗೆ ಇರ್ಲಿಕ್ಕೆ. ಸೊ ನಾನು ಆಲ್ವೇಸ್ ಐ ಸೇ ದೆಮ್ ಲೈಕ್ ಮೈಟ್ ಬಿ ಅದು ಇಂಪಾರ್ಟೆಂಟ್, ಮಿಸ್ಗೆಲ್ಲ ಮೈ ಬಿ ದಟ್ ಕ್ರೈಟೀರಿಯಾ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಮಿಸ್ಸಸ್ಗೆ ಅದೆಲ್ಲ ಕ್ರೈಟೀರಿಯಾ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇಟ್ಸ್ ಆಲ್ ಆನ್ ಯುವರ್ ಕಾನ್ಫಿಡೆನ್ಸ್, ನೀವು ಹೇಗೆ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತೀರಿ, ಇಟ್ಸ್ ಆಲ್ ಆನ್ ದ್ಯಾಟ್. ಸೊ ನಾನು ಅದೇ ಹೇಳೋದು ಎಲ್ಲರಿಗೆ, ಮೈ ಬಿ ಇಫ್ ಐ ವಿನ್ ಆರ್ ನಾನು ಪಾರ್ಟಿಸಿಪೇಟ್ ಮಾಡಿ ನನ್ನನ್ನು ನೋಡಿ ನಂತರ ಇದು ಫೀಲ್ಡಿಗೆ ಬರಬೇಕು ಅಂತಿದ್ದವರು ಇನ್ಸ್ಪೈರ್ ಆಗಿ ಬಂದರೆ ದಟ್ ವಿಲ್ ಬಿ ಆ್ಯಕ್ಚುಲಿ ಅ ಟ್ರೂ ವಿನ್ ಫಾರ್ ಮೀ. ಇದೆಲ್ಲ ಓಕೆ, ನೀವು ಮಿಸ್ಸಸ್ ಟೈಟಲ್ಸ್ ಬಂತು, ಪೇಜೆಂಟ್ಸ್ಗಳಲ್ಲಿ ಪಾರ್ಟಿಸಿಪೇಟ್, ಅದು ಬಿಟ್ಟು ಈ ಫೋಟೋ ಶೂಟ್ಸ್ಗಳಂತ ಇರ್ತವೆ, ಸೊ ಇದ್ರ ಬಗ್ಗೆ ಹೇಳ್ಬೋದಾ ನೀವು? ಇದು ನನಗೆ ಆ್ಯಕ್ಚುಲಿ ಇಟ್ಸ್ ಲೈಕ್ ಅ ಡ್ರೀಮ್. ಲೈಕ್ ನಾನು ಚಿಕ್ಕಂದಲ್ಲಿ ಐ ಸೆಡ್ ನನಗೆ ಫೋಟೋ ಇದು ಮುಂದೆ ಇರೋದು, ಐ ಲವ್ ಇಟ್. ನನಗೆ ಐ ವಿಲ್ ಫರ್ಗೆಟ್ ಎವ್ರಿಥಿಂಗ್. ಸೊ ಮಿಸ್ಸಸ್ ಮ್ಯಾಂಗ್ಳೂರ್ ಟೈಟಲ್ ವಿನ್ ಆದಮೇಲೆ ಐ ಸಾ ಲಾಟ್ ಆಫ್ ಪೀಪಲ್ ಅಪ್ರೋಚಿಂಗ್, ನನ್ನ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಇಲ್ಲಾಂದರೆ ಫ್ಯಾಷನ್ ಡಿಸೈನರ್ಸ್ ಆಗಿರ್ಬೋದು, ಲೈಕ್ ಶೂಟ್ಸ್ಗೆಲ್ಲ. ಸೊ ಹಾಗೆ ಅಪ್ರೋಚ್ ಆಗ್ತಿದ್ರು. ಸೊ ಇಟ್ಸ್ ನೈಸ್. ಓಕೆ, ಎಷ್ಟು ಫೋಟೋ ಶೂಟ್ಸ್ ಅನ್ನು ಮಾಡಿದ್ರಿ ಇಷ್ಟರವರೆಗೆ ನಿಯರ್ಲಿ? ಅಷ್ಟು ಕೌಂಟ್ಸ್ ಇಲ್ಲ ನನಗೆ. ತುಂಬ ಮಾಡಿದ್ರಿ? ಮೈ ಬಿ ಅಬೌಟ್ 10 ಓನ್ಲಿ. ಓಕೆ. ಸೊ ಈಗ ಈ ಮಾಡೆಲಿಂಗ್ ಕ್ಷೇತ್ರ ಬಿಟ್ಟು ನಿಮಗೆ ಬೇರೆ ಹಾಬೀಸ್ ಇದೆ ಅಂತ ಹೇಳಿದ್ರಿ, ಫ್ಯಾಷನ್ ಡಿಸೈನಿಂಗ್. ಒಂದು ವೇಳೆ ನಿಮಗೆ ಆ ಫ್ಯಾಷನ್ ಡಿಸೈನಿಂಗ್ ಈ ಸ್ಪಂದನ ವಾಹಿನಿಯ ಮೂಲಕ ಅದು ಹೊರಗೆ ಬಿತ್ತು, ಬಿಕಾಸ್ ಯು ಲವ್ ಫ್ಯಾಷನ್ ಡಿಸೈನಿಂಗ್, ಒಂದು ವೇಳೆ ಫ್ಯಾಷನ್ ಡಿಸೈನಿಂಗ್ ಆಪರ್ಚುನಿಟೀಸ್ ಬಂತು, ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ಶೋರ್, ನನಗೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನನಗೆ ಆ ಟೈಮ್ ಸಿಕ್ಕಿದ್ರೆ ಐ ಥಿಂಕ್ ದೇರ್ ಈಸ್ ನೋ ಏಜ್ ಲಿಮಿಟ್ ಕಲಿಯೋದಕ್ಕೆ. ಎನಿ ಟೈಮ್ ಯು ಕ್ಯಾನ್ ಲರ್ನ್. ಸೊ ನಾನು ಶ್ಯೂರ್ಲಿ ನಾನು ಅದಕ್ಕೆ ಐ ಮೀನ್ ಕೋರ್ಸ್ ಆದರೂ ಕಲಿಬೇಕು ಅಂತ ಇದ್ದರೆ ನಾನು ಶ್ಯೂರ್ಲಿ ಅದಕ್ಕೆ ಪಾರ್ಟಿಸಿಪೇಟ್ ಆರ್ ಯುನೋ ಫ್ಯೂಚರ್ ಸ್ಟಡೀಸ್ ಮಾಡ್ಬೋದು ಅಂತ. ಓಕೆ, ಈ ಫ್ಯಾಷನ್ ಇದು ಯಾವುದು ಮಾಡೆಲಿಂಗ್ ಅಂತ ಹೇಳಿದರೆ, ಮಾಡೆಲಿಂಗ್ನಲ್ಲಿ ಈಗ ಡ್ರೆಸ್ಸಸ್ ರೌಂಡ್ ಅಂತ ಇರ್ತದೆ, ಚೂಸ್ ಮಾಡ್ಲಿಕ್ಕೆ ಇರ್ತದೆ. ನಿಮ್ಮ ಕಾಸ್ಟ್ಯೂಮ್ಸನ್ನು ಯಾರು ಚೂಸ್ ಮಾಡ್ತಾ ಇದ್ರು? ಅಂದರೆ ಪೇಜೆಂಟಲ್ಲಿ ಕಾಸ್ಟ್ಯೂಮ್ ಕಲರ್ ಅವರು ಕೊಡ್ತಾರೆ, ಅವರು ಹೇಳಿದ್ದು ಕಲರೇ ಹಾಕಬೇಕು. ಪ್ರೀವಿಯಸ್ ಪೇಜೆಂಟಲ್ಲಿ ಇಟ್ ವಾಸ್ ನಮ್ಮ ಚಾಯ್ಸ್, ನಮಗೆ ಹೇಗೆ ಬೇಕು ಅಂತ. ಸೊ ಕಲರ್ ಅವ್ರು ಕೊಡ್ತಾರೆ, ಡಿಸೈನ್ ಅಂತೂ ನಾನೇ ಮಾಡ್ತೀನಿ. ಸೊ ಆಸ್ ಪರ್ ದಟ್ ನಮ್ಮ ನಾರ್ಮಲ್ ಟೈಲರ್ ಸ್ಟಿಚಿಂಗ್ ಮಾಡಿ. ಓಕೆ, ನಿಮಗೆ ನಾರ್ಮಲಿ ಒಂದು ಪೇಜೆಂಟ್ ಅಂತ ಹೇಳಿದರೆ ಎಷ್ಟು ಕಾಸ್ಟ್ಯೂಮ್ಸ್ ಬೇಕಾಗುತ್ತದೆ ನೀವು ಅಲ್ಲಿ?
ಟು ರೆಪ್ರೆಸೆಂಟ್ ಅವರ್ ಸೆಲ್ಫ್ ಸ್ಟೇಜಲ್ಲಿ 2 ಕಾಸ್ಟ್ಯೂಮ್, ಒಂದು ಎಥ್ನಿಕ್ ಮತ್ತೆ ಒಂದು ಗೌನ್. ಓಕೆ. ಈಗ ಅವರದ್ದು ಈಗ ಪೇಜೆಂಟ್ಗಳಲ್ಲಿ ಅವರದ್ದೇ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾರೆ. ಎಥ್ನಿಕ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಲೈಕ್ ದಿಸ್. ಸೊ ಇದ್ರ ಬಗ್ಗೆ ನೀವು ಹೇಗೆ ಸ್ಟಡಿ ಮಾಡಿಕೊಳ್ತೀರಾ ಪ್ರೀವಿಯಸ್ ಡೇ ಅಥವಾ ಪ್ರೀವಿಯಸ್ ಬಿಫೋರ್ ಗೋಯಿಂಗ್, ಬಿಫೋರ್ ಸ್ಟಿಚಿಂಗ್, ವಾಟ್ ಎವರ್? ಸೊ ಅವರು ಕಲರ್ ಕೊಡ್ತಾರೆ. ಸೊ ನಮಗೆ ಒಂದು ಐಡಿಯಾ ಇರುತ್ತೆ ಆ್ಯಕ್ಚುಲಿ. ಅವರ ಪ್ರೀವಿಯಸ್ ಪೇಜ್ ಯೂಟ್ಯೂಬಲ್ಲಿ ಅವರ ಇದೆಲ್ಲ ನೋಡ್ತೀವಲ್ವಾ, ಪೇಜೆಂಟ್ ಹೇಗೆ ಆಯಿತು ಅಂತ. ಸೊ ನಮಗೊಂದು ಐಡಿಯಾ ಇರುತ್ತೆ ಅದು ಹೇಗೆ ಅಂತ. ಎಥ್ನಿಕಲಿ ತೋ ಇಟ್ಸ್ ವೆರಿ ಈಸಿ. ಸಾರಿ ವಿ ಗರ್ಲ್ಸ್ ತೋ ಇಟ್ಸ್ ವೆರಿ ಈಸಿ ನಮಗೆ ಅದು ಇದು ಮಾಡಲಿಕ್ಕೆ. ಅಷ್ಟೇನು ಅದು ಡಿಫಿಕಲ್ಟ್ ಆಗಿ ಏನು ಆಗಲಿಲ್ಲ ನನಗೆ. ಶಿಫಾಲಿ ಅವರೇ, ನೀವು ಮಿಸ್ಸಸ್ ಆ್ಯಂಡ್ ಮಿಸ್ಸಸ್ ಕ್ರೌನ್ ಬಂತು, ನಿಮಗೆ ಟೈಟಲ್ಸ್ ಬಂತು. ಇದನ್ನು ನಾನೀಗ ಸ್ಪೆಷಲ್ ಆಗಿ ಹೇಳ್ತೇನೆ, ಬಿಕಾಸ್ ಆಫ್ಟರ್ ಮ್ಯಾರೇಜ್ ಒಂದು ಸಾಧನೆ ಮಾಡೋದು ಬಹಳ ಕಷ್ಟ. ಈ ಸಂದರ್ಭದಲ್ಲಿ ಇದೇ ರೀತಿ ಅಂದರೆ ಮದುವೆಯಾದ ನಂತರ ಸಾಧನೆ ಮಾಡಬೇಕು ಅನ್ನೋರಿಗೆ ನೀವು ಯಾವ ರೀತಿಯ ಮೆಸೇಜನ್ನು ಕೊಡಬಹುದು? ನಾನು ಹೇಳಿದಾಗೆ ನಿಮಗೆ ಅಂದರೆ ಇದೇ ಫೀಲ್ಡ್ ಅಲ್ಲ, ಯಾವ ಫೀಲ್ಡ್ ಆದರೂ ಮ್ಯಾರೇಜ್ ಆಲ್ವೇಸ್ ಇದೊಂದು ಸ್ಟಾಪ್ ಆಗಿರಬಾರ್ದು. ಇಟ್ಸ್ ಆಲ್ ಆನ್ ಯೋರ್ ಮೈಂಡ್. ಲಿಮಿಟೇಷನ್ ಎಲ್ಲರೂ ಹೇಳ್ತಾರೆ, ಲಿಮಿಟೇಷನ್ಸ್ ಮೈಂಡಲ್ಲಿರೋದು. ಹ್ಯೂಮನ್ ಬೀಯಿಂಗ್ ಹ್ಯಾಸ್ ನೋ ಲಿಮಿಟೇಷನ್. ಸೊ ಹಾಗೆ ನಿಮ್ದೇನಾದರೂ ಡ್ರೀಮ್ ಅಚೀವ್ ಮಾಡಲಿಕ್ಕಿದ್ರೆ ನೀವು ಮಾಡಬೇಕು. ಬಿಕಾಸ್ ವುಮೆನ್ ಅಂದರೆ they are known for sacrificing. Yes, true. Might be before marriage ಡ್ಯಾಡಿ ಮಮ್ಮಿ ಹೇಳಿದಾಗೆ ಅವರಿಗೆ ಸ್ಯಾಕ್ರಿಫೈಸ್, ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್, ಆಫ್ಟರ್ ಕಿಡ್. ಬಟ್ ನೀವು ನಿಮಗೋಸ್ಕರ ಯಾವಾಗ ಲೈಫ್ ಲೀಡ್ ಮಾಡ್ತೀರಿ? ಬಿಕಾಸ್ ಒಂದು ಸರ್ಟೆನ್ ಏಜ್ ಆದ ತನಕ ನೀವು ಯು ಶುಡ್ ನಾಟ್ ರಿಗ್ರೆಟ್, ನಾನು ಇದು ಮಾಡಲಿಲ್ಲ, ನನಗೆ ಅದು ಡ್ರೀಮ್ ಇತ್ತು, ಇದು ಡ್ರೀಮ್ ಇತ್ತು. ನಿಮ್ಗೆ ದೇವರು ಕೊಟ್ಟದ್ದು ಒಂದು ಲೈಫ್, ಇಟ್ಸ್ ಲೈಕ್ ಅ ಗಿಫ್ಟ್. ಅದನ್ನು ನೀವು ಗಿಫ್ಟ್ ಥರನೇ ಇದು ಮಾಡಬೇಕು. ಇಟ್ ಶುಡ್ ಬಿ ವೆರಿ ಸ್ಪೆಷಲ್. ಸೊ ಏನು ಡ್ರೀಮ್ಸ್ ಇದೆ, ವಾಟ್ ಎವರ್ ಯು ಹ್ಯಾವ್ ಇನ್ ಮೈಂಡ್, ಅದನ್ನು ಟೈಮ್, ಎಸ್ ಯಾರಿಗೂ ಎಲ್ಲರೂ ಬ್ಯುಸಿ ಇರುತ್ತೆ, ಬಟ್ ಒಂದು ಸೆಟ್ ಟೈಮ್ ನೀವು ನಿಮಗೆ ಪ್ರಯೋರಿಟೈಸ್ ಮಾಡಿ ಇಡಬೇಕು ನಿಮ್ಮ ಡ್ರೀಮ್ಸ್ಗೋಸ್ಕರ. ಸೊ ಹಾಗೆ ಅಂದರೆ ಡ್ರೀಮ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿ ಅಂತ. ನಿಮ್ಮ ಈ ಚೈಲ್ಡ್ಹುಡ್ ಡ್ರೀಮ್ ಅನ್ನು ಫುಲ್ಫಿಲ್ ಮಾಡಿಕೊಂಡಿದ್ದೀರಿ, ಇನ್ನೂ ಮಾಡ್ತಾ ಇದ್ದೀರಿ. ಸೊ ಇದಕ್ಕೆ ಸಪೋರ್ಟ್ ಅಂತ ಮಾಡಿದವರು ಇರ್ತಾರೆ, ಅವರಿಗೆ ಅವರ ಹೆಸರನ್ನು ಈ ಟೈಮಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ ಫ್ಯಾಮಿಲಿ ಫಸ್ಟ್ ಸಪೋರ್ಟ್. ಮತ್ತು ನನ್ನ ಯೋಗ ಮ್ಯಾಮ್, ಇದು ಮತ್ತು ನನ್ನ ಇನಿಷಿಯಲಿ ಕೊರಿಯೋಗ್ರಾಫರ್ ಸರ್, ಮತ್ತು NB ಗ್ರೂಪಲ್ಲಿ ಶ್ವೇತಾ ಮ್ಯಾಮ್, ಜ್ಯೋತಿ ಶೆಟ್ಟಿ, ನವೀನ್ ಅವರ ಆರ್ಗನೈಸರ್, ಇವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ. ಮತ್ತು ಕರ್ನಾಟಕ ಸ್ಟೈಲ್ ಐಕಾನಲ್ಲಿ ಅವರು ಅಷ್ಟು ಪರಿಚಯ ಇರಲಿಲ್ಲ, ಬಟ್ ಆರ್ಗನೈಸರ್, ಎಂಟೈರ್ ಆರ್ಗನೈಸರ್ಸ್ ಅವರು ತುಂಬ ಟ್ರೈನ್ ಮಾಡಿದ್ದಾರೆ. ಈಗ ನಿಮ್ಮ ಜೊತೆ ಈಗ ಈವನ್ ಇಫ್ ಐ ಆಮ್ ಏಬಲ್ ಟು ಟಾಕ್, ಇದು ಟ್ರೈನಿಂಗ್ಸ್ ನನಗೆ ಸಿಕ್ಕಿದೆಲ್ಲ, ದೋಸ್ ಆರ್ ದ ರೀಸನ್ ನಾವು ಈಗ ಲೈಕ್ ಐ ಆಮ್ ಏಬಲ್ ಟು ರೆಪ್ರೆಸೆಂಟ್ ಮೈ ಸೆಲ್ಫ್. ಆರ್ ಈವನ್ ಮಾತಾಡ್ಲಿಕ್ಕೆ ಆಗ್ತದೆ ಅಂದರೆ ಅದು ಈ ಪೇಜೆಂಟ್ ಟ್ರೈನಿಂಗ್ ಇಂದ. ಓಕೆ, ನಿಮಗೆ ಇದೆಲ್ಲ ನಾವು ತಿಳ್ಕೊಂಡ್ವಿ. ನಿಮ್ಮ ಕ್ರೌನ್ಸ್ ಟೈಟಲ್ಸ್ ಆಗಿರ್ಬೋದು, ಕ್ರೌನ್ಸ್ ಆಗಿರ್ಬೋದು, ನೆಕ್ಸ್ಟ್ ಬರುವ ಪೇಜೆಂಟ್ ಆಗಿ, ಅದು ಬಿಟ್ಟು ಬೇರೆ ಏನಾದರೂ ಬಿಗ್ ಡ್ರೀಮ್ ಅಂತ ಇರುತ್ತೆ. ಸೊ ಏನಾದರೂ ಇದೆಯಾ? ಬಿಕಾಸ್ ಆಲ್ರೆಡಿ ಯು ಆರ್ ಗೆಟಿಂಗ್ ದ ಕ್ರೌನ್ಸ್ ಅಂಡ್ ಟೈಟಲ್ಸ್. ಸೊ ಇನ್ ಫ್ಯೂಚರಲ್ಲಿ ಏನಾದರೂ ಫ್ಯೂಚರ್ ಪ್ಲಾನ್ಸ್ ಅನ್ನುವಂಥದ್ದು? ಒಂದು ಡ್ರೀಮ್ ಇದೆ ನನಗೆ, ಪೆಟ್ ಎನಿಮಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಏನಾದರೂ ಫೌಂಡೇಶನ್ ಏನಾದರೂ ಈಗ ನಾನು ಮಾಡ್ತಾ ಇದ್ದೀನಿ, ಬಟ್ ನಾನು ಚಾರಿಟಿ ಏನಿಲ್ಲ, ಏನು ಆರ್ಗನೈಸ್ ಏನಲ್ಲಿ ಜಾಯ್ನ್ ಆಗಲಿಲ್ಲ. ಬಟ್ ಐ ಫೀಲ್ ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಯರ್ ಸರೌಂಡಿಂಗ್ಸ್ ಫಸ್ಟ್. ನನ್ನ ಸರೌಂಡಿಂಗಲ್ಲಿ ಏನಾದರೂ ಬೆಕ್ಕಿನ ಮರಿ, ನಾಯಿ ಮರಿ ಏನಾದರೂ ಅಲ್ಲಿ ಇದು ಹರ್ಟ್ ಆಗಿದ್ರೆ ಅದನ್ನು ನನ್ನ ಮನೆಗೆ ತಂದು ಅದನ್ನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದಕ್ಕೆ ಪೆಟ್ ಓನರ್ಸ್ ಅನ್ನು ನಾನು ಇದು ಮಾಡ್ತೇನೆ. ಸೊ ಪೆಟ್ ಎನಿಮಲ್ಸ್ಗೆ ಏನಾದರೂ ಮಾಡಬೇಕು ಅಂತ ಡ್ರೀಮ್ ಇದೆ. ಓಕೆ, ಫೈನ್. ಅದು ಬಿಟ್ಟು ಈಗ ಈ ಮಿಸಸ್ ಕ್ರೌನ್ಸ್ ಎಲ್ಲ ಬಂತು, ಟೈಟಲ್ಸ್ ಎಲ್ಲ ಬಂತು, ಎಲ್ಲ ಸಿಕ್ಕಿತ್ತು, ಆಲ್ಮೋಸ್ಟ್ ನಿಮ್ಮ ಡ್ರೀಮ್ ಕೇಮ್ ಟ್ರೂ ಆಯ್ತಾ? ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಒಂದು ಸ್ಯಾಂಡಲ್ವುಡ್ ಇಂದ ಆಪರ್ಚುನಿಟಿ ಬಂತು, ಸೊ ಟು ಬಿ ಅ ಪಾರ್ಟ್ ಆಫ್ ಆಕ್ಟಿಂಗ್ ಅಲ್ಲಿ. ಸೊ ಏನ್ ಮಾಡಬಹುದು, ಏನಿದೆ ಅದರ ಬಗ್ಗೆ ಐಡಿಯಾ? ಸ್ಯಾಂಡಲ್ವುಡ್ ಇಂದ ಆಕ್ಚುಲಿ ನಾಟ್ ಸ್ಯಾಂಡಲ್ವುಡ್ ಐಸ್ ಸೀರಿಯಲ್ಸ್ ಇಂದ ಆಪರ್ಚುನಿಟಿ ಆಲ್ರೆಡಿ ಬಂದಿದೆ. ಬಟ್ ನನಗೆ ಏನಂದ್ರೆ ನನ್ನ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ಡೆಲ್ ವಾಸ್ ಆಲ್ಸೋ ಮೈ ಡ್ರೀಮ್. ಸೊ ಐ ಕೆನಾಟ್ ಲೀವ್ ಮೈ ಜಾಬ್. ಸೊ ಅದಕ್ಕೆ ಟೈಮಿಂಗ್ ಪ್ರಕಾರವಾಗಿ ನನಗೆ ಸೂಟೇಬಲ್ ಟೈಮಲ್ಲಿ ನನಗೆ ಇಫ್ ಐ ಆಮ್ ಏಬಲ್ ಟು ಡೂ ದೆನ್ ಶ್ಯೂರ್ಲಿ ಐ ವಿಲ್. ಬಟ್ ನಥಿಂಗ್ ಅದು ಸ್ಯಾಂಡಲ್ವುಡ್ ಮೂವಿ ಅದೆಲ್ಲ ಡ್ರೀಮ್ ಇಲ್ಲ, ಹಾಗೆ ಅಂತ ಏನಿಲ್ಲ.
ಓಕೆ, ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ. ಈ ಒಂದು ಟೈಟಲ್ಸನ್ನು ಓನ್ ಮಾಡಿಕೊಂಡಿದ್ದೀರಿ, ಅದು ಡಿಫ್ರೆಂಟ್ ಸ್ಟ್ರಗಲನ್ನು ಮಾಡಿ, ಬಿಕಾಸ್ ವರ್ಕ್ ಆ್ಯಂಡ್ ಫ್ಯಾಮಿಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಮಿಸ್ಸಸ್ ಟೈಟಲ್ಸನ್ನು ಪಡ್ಕೊಂಡಿದ್ದೀರಿ. ಹೀಗೆ ಹಲವಾರು ಟೈಟಲ್ಗಳನ್ನು ಪಡ್ಕೊಳ್ತಾ ಇರಿ. ನಿಮ್ಮ ಆಸೆ ಏನಿದೆ ಅದೆಲ್ಲವೂ ನೆರವೇರಲಿ, ನಿಮ್ಮ ಡ್ರೀಮ್ ಮತ್ತಷ್ಟು ಪೂರ್ತಿಯಾಗಲಿ ಅಂತ ನಾವು ಸ್ಪಂದನ ವಾಹಿನಿಯ ಪರವಾಗಿ ಹಾರೈಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆಗಿದ್ರು ಶಿಫಾಲಿ ಕೊಠಾರಿ. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿರುವಂತಹ ಮಿಸ್ಸಸ್ ಕ್ರೌನ್ಸ್ ಟೈಟಲ್ಸ್ಗಳನ್ನು ಪಡೆದುಕೊಂಡಿರುವಂತಹ ಪ್ರತಿಭೆ, ನಮ್ಮೂರಿನ ಪ್ರತಿಭೆ ಇದ್ರು. ಸೊ ಇದೇ ರೀತಿ ಪ್ರತಿಯೊಬ್ಬ ಹೊಸ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.